ನಮಸ್ಕಾರ. ನಾನು ನಾಗರತ್ನಜಿ. ಯಕ್ಷರಂಗ ಕಟೀಲು ಸಿತ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಉಡುಪಿ ಮತ್ತು ಬೆಂಗಳೂರು ಈ ಸಂಸ್ಥೆ ನಡೆಸುತ್ತಿರುವಂತಹ ಯಕ್ಷಗಾನ ಕಲಾವಿದರ ಸಂದರ್ಶನ ಮಾಲಿಕೆಯಲ್ಲಿ ನಾನಿಂದು ಶ್ರೀಯುತ ವಣ್ಸೆ ನಾರಾಯಣ ಗಾಣಿಗ ಇವರನ್ನು ಪರಿಚಯ ಮಾಡಿಕೊಡಲಿಕ್ಕಿದ್ದೇನೆ. ಬಡಗುತಿಟ್ಟಿನ ಹಿರಿಯ ಪ್ರತಿಭಾವಂತ ವೇಷಧಾರಿಗಳಾದ ಶ್ರೀ ವಣ್ಸೆ ನಾರಾಯಣ ಗಾಣಿಗರದು ಕ್ರಿಯಾಶೀಲ ವ್ಯಕ್ತಿತ್ವ. ಯಕ್ಷರಂಗದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಪರಂಪರೆಯ ಯಕ್ಷಗಾನದ ಉತ್ತುಂಗ ಶಿಖರವನ್ನು ಏರಿದವರು. ಸ್ತ್ರೀ ಸಹಜವಾದ ವನಪು, ವಯ್ಯಾರ, ಮಾತುಗಾರಿಕೆ, ಕುಣಿತ, ಹಾವಭಾವದಿಂದ ಸಮರ್ಥ ಸ್ತ್ರೀ ವೇಷಧಾರಿಯಾಗಿ ಪುರಾಣ ಪ್ರಪಂಚದ ಸ್ತ್ರೀ ಪಾತ್ರಕ್ಕೆ ಹೊಸ ಕಾಯಕಲ್ಪ ನೀಡಿದವರು. ಇವರು ಕುಂದಾಪುರದ ವಣ್ಸೆಯ ಶ್ರೀ ಶೇಷಗಾಣಿಗ ಮತ್ತು ಶ್ರೀಮತಿ ಪಣಿಯಮ್ಮ ಗಾಣಿಗ ದಂಪತಿಗಳ ಪುತ್ರರಾಗಿ 6/6/1937 ಜನಿಸಿದರು. ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನ ಮತ್ತು ಯಕ್ಷಗಾನದ ಆಕರ್ಷಣೆಯಿಂದ 5ನೆಯ ತರಗತಿಗೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಯಕ್ಷಗಾನ ಕಲಾವಿದರಾದ ಅಣ್ಣ ವಣ್ಸೆ ಮುತ್ತ ಗಾಣಿಗರ ಪ್ರೋತ್ಸಾಹದಿಂದ ತನ್ನ 12ನೆಯ ವಯಸ್ಸಿನಲ್ಲಿ ಬಣ್ಣದ ಬದುಕಿಗೆ ಕಾಲಿರಿಸಿದರು. ಗುರುಗಳಾದ ದಶಾವತಾರಿ ಶ್ರೀ ವೀರಭದ್ರ ನಾಯಕ ಮತ್ತು ಶ್ರೀ ಮಠಪಾಡಿ ಶ್ರೀನಿವಾಸ ನಾಯಕರಿಂದ ಯಕ್ಷಗಾನದ ಹೆಜ್ಜೆಗಳನ್ನು ಅಭ್ಯಸಿಸಿ ಮಾರಣಕಟ್ಟೆ ಮೇಳದಲ್ಲಿ ಕೋಡಂಗಿಯಾಗಿ ಬಣ್ಣ ಹಚ್ಚುವ ಮೂಲಕ ಕಲಾಯಾತ್ರೆಯನ್ನು ಆರಂಭಿಸಿದರು. ನಂತರ ಬಾಲಗೋಪಾಲ ವೇಷ, ಸ್ತ್ರೀ ವೇಷಗಳನ್ನು ಮಾಡುತ್ತಾ ತನ್ನ ಅನುಭವದ ಹರವನ್ನು ವಿಸ್ತರಿಸಿಕೊಂಡರು. ಇವರ ಪ್ರತಿಭೆಯನ್ನು ಗುರುತಿಸಿ ಶ್ರೀ ಶಿವರಾಮ ಹೆಗಡೆ ಕೆರೆಮನೆ ಇವರು ತಮ್ಮ ಇಡಗುಂಜಿ ಮೇಳದಲ್ಲಿ ಪ್ರಮುಖ ಸ್ತ್ರೀ ವೇಷಧಾರಿಯಾಗಿ ಸೇರಿಸಿಕೊಂಡರು. ನಂತರ ತೆಂಕುತಿಟ್ಟಿನ ಇರಾ ಸೋಮನಾಥೇಶ್ವರ ಮೇಳದಲ್ಲಿ ಪ್ರಮುಖ ಸ್ತ್ರೀ ವೇಷಧಾರಿಯಾಗಿ ವೈವಿಧ್ಯಮಯ ಕಲಿಕೆಗೆ ತನ್ನನ್ನು ತೆರೆದುಕೊಂಡರು. ಮುಂದೆ ಇವರು ಸುರತ್ಕಲ್, ಕೂಡ್ಲು, ಧರ್ಮಸ್ಥಳ, ಮಂದಾರ್ತಿ, ಕೊಲ್ಲೂರು, ಕುಂಡಾವು, ಪೆರಡೂರು, ಸಾಲಿಗ್ರಾಮ ಮೊದಲಾದ ಮೇಳಗಳಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಕಲಾ ವ್ಯವಸಾಯ ಮಾಡಿ ತಾನೊಬ್ಬ ಸಮರ್ಥ ಕಲಾವಿದ ಎಂಬುದನ್ನು ಶ್ರುತಪಡಿಸಿದರು. ಡಾಕ್ಟರ್ ಶಿವರಾಮ ಕಾರಂತರ ಯಕ್ಷರಂಗದ ಕಲಾವಿದರಾಗಿ ಮುಂಡಾಸು ವೇಷಧಾರಿಯಾಗಿ ಅಭಿಮನ್ಯು ಕಾಳಗದ ಕರ್ಣ ಹಾಗೂ ಗದಾಯುದ್ಧದ ಅಶ್ವತ್ಥಾಮ ಪಾತ್ರಗಳಿಗೂ ಜೀವ ತುಂಬಿದರು. ಇವರ ದ್ರೌಪದಿ, ಚಿತ್ರಾಕ್ಷಿ, ಮಂಡೋದರಿ, ಸೀತೆ, ದಮಯಂತಿ, ಸಾವಿತ್ರಿ, ಚಿತ್ರಾಂಗದೆ, ಶಶಿಪ್ರಭೆ, ದೇವಯಾನಿ, ಕೈಕೇಯಿ, ಗುಣಸುಂದರಿ, ರೂಪರೇಖಾ ಮೊದಲಾದ ಪಾತ್ರಗಳು ಪ್ರೇಕ್ಷಕರ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಲ್ಲದೆ ಈ ಪಾತ್ರಗಳು ಕಲಾ ವಿಮರ್ಶಕರಿಂದಲೂ ಮೆಚ್ಚುಗೆ ಪಡೆದಿದೆ. ತಮ್ಮ ಯಕ್ಷ ಪಯಣದ ಹಾದಿಯಲ್ಲಿ ದೊರೆತ ಹಲವಾರು ಹಿರಿಯ ಕಲಾವಿದರ ಮಾರ್ಗದರ್ಶನ ಮತ್ತು ಒಡನಾಟದಿಂದ ಉಭಯ ತಿಟ್ಟಿನ ಮೇರು ಕಲಾವಿದರಾಗಿ ತನ್ನದೇ ಹೆಜ್ಜೆ ಗುರುತುಗಳನ್ನು ಯಕ್ಷರಂಗದಲ್ಲಿ ಮೂಡಿಸಿದರು. ಇವರ ಪ್ರತಿಭೆಗೆ ಕಳಶವಿಟ್ಟಂತೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಹಾರಾಡಿ ರಾಮಗಾಣಿಗ ಪ್ರಶಸ್ತಿ, ಯಕ್ಷಗಾನ ಕಲಾರಂಗದ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಪತ್ನಿ ಶಕುಂತಲಾ ಇವರೊಂದಿಗಿನ ದಾಂಪತ್ಯದಲ್ಲಿ 4 ಮಕ್ಕಳನ್ನು ಪಡೆದಿದ್ದಾರೆ. ಇವರ ಬಾಳು ಹಸನಾಗಲಿ ಎಂಬ ಹಾರೈಕೆಯೊಂದಿಗೆ ನಮಸ್ಕಾರ. ಸರ್ ನಮಸ್ತೆ, ಇಬ್ಬರಿಗೂ ನಮಸ್ಕಾರ. ಈಗ ಇವರು ಶ್ರೀ ವಣ್ಸೆ ನಾರಾಯಣ ಗಾಣಿಗರು ಒಂದು 60 ವರ್ಷದಿಂದ ಅದಕ್ಕಿಂತಲೂ ಹೆಚ್ಚು ಯಕ್ಷಗಾನ ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾ ಸೇವೆಯನ್ನು ಮಾಡಿಕೊಂಡು ಬಹಳ ಒಳ್ಳೆಯ ಕಲಾವಿದರು ಅಂತ ಹೇಳಿ ಈವಾಗಲೂ ಕೂಡ ಅನೇಕ ವಿಮರ್ಶಕರು, ಯಕ್ಷಗಾನದ ಪ್ರೇಕ್ಷಕರು, ಕಲಾಸಕ್ತರು ಅವರ ಹೆಸರನ್ನು ಈಗಲೂ ಕೂಡ ಭಾಳ ಗೌರವದಿಂದ ಎತ್ತಿ ಆಡುವಂಥ ಒಂದು ಸಂದರ್ಭ. ಈಗಿನ ಪೀಳಿಗೆಯವರಿಗೆ ನಮ್ಮ ಜೊತೆ ಈಗಲೂ ಇವರು ಇದ್ದಾರೆ, ಅದೇ ನಮ್ಮ ಒಂದು ದೊಡ್ಡ ಸೌಭಾಗ್ಯ. ಇಂಥ ಒಂದು ಮೇರು ಕಲಾವಿದರಿಂದ ನಾವು ಯಕ್ಷಗಾನದ ಕುರಿತಾದ ಕೆಲವು ಮಾಹಿತಿಗಳನ್ನು ತಗೊಂಡು ಅದನ್ನು ಮುಂದಿನ ಪೀಳಿಗೆಗೆ ದಾಟಿಸಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ದಾಖಲೀಕರಣ ಎನ್ನುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಯಕ್ಷಗಾನದ ವಿಚಾರವಾಗಿ ನಿಮ್ಮಂಥ ಹಿರಿಯರಿಂದ ನಾವು ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸರಿ, ನೀವೇ ಅವರ ಹತ್ರ ಪ್ರಶ್ನೆಗಳನ್ನು ನಿಧಾನವಾಗಿ ಕೇಳ್ತಾ ಹೋಗಿ. ಈಗ ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆ ಏನು? ಹಿನ್ನೆಲೆ ಮತ್ತೇನಲ್ಲ, ನನ್ನಲ್ಲಿ ಯಕ್ಷಗಾನದ ಕೆಲವು ಅಂಗಗಳು, ಕೆಲವು ಪದ್ಯಗಳು, ಕೆಲವು ಸಾಹಿತ್ಯಗಳು
ಇದೆಲ್ಲವೂ ಯಕ್ಷಗಾನಕ್ಕೆ ಪೂರಕವಾಗಿ ಇದ್ದುದರಿಂದ ಅದನ್ನು ಕೇಳದವರು ಭಾಳ ಸಂತೋಷಪಟ್ಟು ಹಾಗಿದ್ದರೆ ನಮ್ಮ ಹುಡುಗನನ್ನು ಯಕ್ಷಗಾನಕ್ಕೆ ಕಳಿಸಿಕೊಡುವ ಅಂತ ನನ್ನನ್ನು 5ನೇ ಕ್ಲಾಸಿಗೆ ನನ್ನನ್ನು ಕಳಿಸಿದರು, ಯಕ್ಷಗಾನಕ್ಕೆ ಕಳಿಸಿದರು. ನಿಮ್ಮ ಗುರುಗಳು ಯಾರು, ಯಕ್ಷಗಾನದ ಗುರುಗಳು? ನಿಮ್ಮ ಯಕ್ಷಗಾನದ ಗುರು ಯಾರು? ನನ್ನ ಗುರು ವೀರಭದ್ರ ನಾಯಕರು ಅಂತ, ಯಕ್ಷಗಾನದ ದೊಡ್ಡ ಒಂದು ಕಲಿ ಪುರುಷ. ಅವರು ಶ್ರೀನಿವಾಸ ನಾಯ್ಕ ಅಂತ, ಅವರ ತಮ್ಮ ಮತ್ತೊಬ್ಬರು. ಇವರಿಬ್ಬರು ಹೆಜ್ಜೆಗಾರಿಕೆಯಲ್ಲಿ, ಮಾತುಗಾರಿಕೆಯಲ್ಲಿ ಬಹಳ ಚತುರರೆಂದೆನಿಸಿಕೊಂಡರು ಯಕ್ಷಗಾನದಲ್ಲಿ ಅಂತ. ಇಬ್ಬರೂ ನನಗೆ ಗುರುವಾಗಿ ಪಾಠ ಮಾಡಿದ್ದಾರೆ. ಆದ್ದರಿಂದ ನಾನು ಎಲ್ಲಿಯೂ ಹೆದರುವುದಿಲ್ಲ, ತೆಂಕಿನಲ್ಲಿ ಹೆದರಲಿಲ್ಲ, ಬಡಗಿನಲ್ಲಿ ಹೆದರಲಿಲ್ಲ, ಮಧ್ಯದಲ್ಲಿಯೂ ಹೆದರುವುದಿಲ್ಲ. ನಾನು 7 ತಾಳಗಳಿಗೆ ಚಲುವಾಗಿ ಕುಣಿಯುವ ಯೋಗ್ಯತೆ ನನಗೆ ಮತ್ತು ಅದು ಸರಿಯಾಗಿ ತಾಳವನ್ನು, ಅದರ ಮಾತ್ರೆಯನ್ನು ಚೆನ್ನಾಗಿ ಗೊತ್ತು ಮಾಡಿಕೊಂಡವ. ಅದೇ ಇದನ್ನು ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗ್ತದೆ. ಯಾಕೆಂದರೆ ಅದೇನೋ ದೈವಾನುಗ್ರಹದಿಂದ ನನಗಾಗಿ ಹೋಯಿತು. ಇನ್ನಾಗುವುದು ಬಹಳ ಕಷ್ಟ. ನನಗೆ ವಯಸ್ಸು ಆಯಿತು. ಈಗ ಯಕ್ಷಗಾನದ ಬಗ್ಗೆ ನನಗೆ ಬಹಳಷ್ಟು ಬೇಸರ ಆಗ್ತದೆ. ಹಾಳಾಗುತ್ತಾ ಇದೆಯಲ್ಲ. ನನ್ನ ಶಿಷ್ಯನಾದ 8-10 ಜನ ಇದ್ದಾರೆ. ಅದರಲ್ಲಿ ಕೆಲವನು ಮಾಡಿದ ದೋಷವನ್ನು ನನಗೆ ಬಂದು ಅರ್ಥಮಾನ ಹೇಳ್ತಾ ಇದ್ದರು. ಅರ್ಜುನನನ್ನು ಮಾಡಿಕೊಂಡು ಮಂಡಿ ಹಾಕ್ತಾ ಇದ್ದಾನೆ. ಅದನ್ನು ನೋಡಿ ಬಂದು ಹೇಳಿದರು, ಆಟ ನೋಡಿದವರು, ನೋಡಿ ನಿಮ್ಮ ಶಿಷ್ಯ ಮಂಡಿ ಹಾಕಿಬಿಟ್ಟ, ಅರ್ಜುನ ಮಾಡಿದ್ದಾನೆ, ಭಾಳ ರೀತಿಯಲ್ಲಿ ಮಂಡಿ ಹಾಕಿದ. ಆವಾಗ ನನಗೆ ಹೀರಲ್ಲ, ಅವನನ್ನು ಇಲ್ಲಿ ಬರಲಿಕ್ಕೆ ಹೇಳಿ ಅಂತೇಳಿ ಹೇಳಿದ್ವಿ. ಬರಲಿಕ್ಕೆ ಹೇಳಿದ್ರಿ. ಏನಿಲ್ಲ, ನೀನು ಅರ್ಜುನನನ್ನು ಮಾಡಿಕೊಂಡು ಮಂಡಿ ಹಾಕಿದ್ಯಾ, ಮಂಡಿ ಹಾಕುವುದರ ಕಾರಣ ಏನು? ಉಮೇದಿನಿಂದಲೇ ಅಲ್ಲ. ಅದು ದೊಡ್ಡ ದೊಡ್ಡ ವೇಷಗಳಿಗೆಲ್ಲ ಹಾಕಬಾರದು. ದೊಡ್ಡ ಪಾತ್ರಗಳಿಗೆ ಆ ಗತ್ತನ್ನು ಬಿಡಲೇಬಾರದು. ಗಸ್ತು ಶಿಸ್ತನ್ನು ಬಿಟ್ಟರೆ ಮತ್ತೆ ನಿಮ್ಮಲ್ಲಿ ಅದು ಯಾವುದೂ ಇಲ್ಲ. ಆದ್ದರಿಂದ ಮಂಡಿ ಹಾಕಬೇಡ, ಇನ್ನು ಮೇಲೆ ಕೈಕಾಲು ಹಾರಿಸ್ತಾ ಇರಬೇಡ. ಗೊತ್ತಾಯ್ತ? ಅದು ಆ ಜಾಪಿನಲ್ಲಿ ಮಾತ್ರ ನೀನು ಕೈ ಎತ್ತಬೇಕು, ಹೊರತು ಎಲ್ಲ ಸಮಯದಲ್ಲಿಯೂ ಹಾಗೆ ಮಾಡಬಾರ್ದು ಎಂಬುದಾಗಿ ಅವನಿಗೆ ಬುದ್ಧಿ ಹೇಳಿ, ಸರಿಯಾದಂಥ ಒಂದು ವಿಷಯ ಹೇಳಿ ಕಳಿಸಿದ್ದೇನೆ. ಇಂದು ಒಳ್ಳೆಯ ವೇಷಧಾರಿಗಳಾಗಿದ್ದಾನೆ. ಗೊತ್ತಾಯ್ತಾ? ಆದ್ದರಿಂದ ಈಗ ಯಕ್ಷಗಾನದಲ್ಲಿ ಹಾಳಾದ್ದು ಅಂತ ಹೇಳಿದ್ರಲ್ಲಿ ಏನದು, ಏನೆಲ್ಲ ಹಾಳಾಯಿತು? ಯಕ್ಷಗಾನದಲ್ಲಿ ಈಗ ಹಾಳಾಗಿದೆ. ನಿಮ್ಮ ಕಾಲದಲ್ಲಿ ಇರುವ ಹಾಗೆ ಇವಾಗ ಯಕ್ಷಗಾನ ಇಲ್ಲ ಅಂತಾರೆ. ಏನಾಗಿದೆ ಯಕ್ಷಗಾನಕ್ಕೆ? ಈಗ ಅದದ್ದು ಮತ್ತೇನಲ್ಲ, ನಮ್ಮ ಕುಣಿತದ ಶಾಸ್ತ್ರದಲ್ಲಿ ಹೇಳ್ತಾರೆ ಏನಂದರೆ, ಯಥಾಸ್ತೆ ತಥಾ ದೃಷ್ಟಿ, ಯಥಾದೃಷ್ಟಿ ತದಮನ, ಯಥಮನ ತಥಾಭಾವ, ಇತ್ಯೈತೆ ದತ್ತು ಲಕ್ಷಣ. ಇದು ಯಕ್ಷಗಾನದ ಶ್ಲೋಕಗಳು. ಕರೆಕ್ಟ್. ಹಾಗೆ ಕೈ, ಕಣ್ಣು, ಕೈ, ಕಾಲು ಹಾಗೆ ತಿರುಗಬೇಕು. ತಿರುಗಿದರೆ ಮಾತ್ರ ಅದು ನರ್ತನ, ಹೊರತು ಅಲ್ಲದೆ ಇದು ನರ್ತನ ಅಲ್ಲ, ಇದು ನಾರ್ತನ. ಇದಕ್ಕೆ ಆದ್ದರಿಂದ ಇಂದು ಯಕ್ಷಗಾನದವರು ನಿಜವಾಗಿ ಇದನ್ನು ಸಭ್ಯ ರೀತಿಯಲ್ಲಿ ಕೇಳಿ ಅದನ್ನೊಂದು ಅಂಗೀಕರಿಸಬೇಕು ಅಂತ ನನ್ನಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಇವಾಗ ಯಕ್ಷಗಾನ ಆಯ್ಕೆ ಮಾಡಿಕೊಳ್ಳುವ, ಹೊಟ್ಟೆಪಾಡಿಗೆ ಆಯ್ಕೆ ಮಾಡಿಕೊಳ್ಳುವ, ಆಯ್ಕೆ ಮಾಡಿಕೊಳ್ಳುವವರಿಗೆ ನಿಮ್ಮ ಸಲಹೆ ಏನು? ಈಗ ಆಯ್ಕೆ ಮಾಡಿ ಅಂದ್ರೆ ಯಕ್ಷಗಾನದಿಂದ ಬದುಕು ಮಾಡ್ಲಿಕ್ಕೆ ಆಗ್ತದೆ ಅಂತ. ಯಕ್ಷಗಾನ ಇವಾಗ ಮಾಡಿದವರಿಗೆ ಬದುಕು ಸಾಗಿಸಲು ಸಾಧ್ಯನಾ?
ಯಕ್ಷಗಾನ ಇವಾಗಿನ ಮಾಡೋ ಯುವಕರಿಗೆ ಮಾಡುವುದು ಹೊಟ್ಟೆಪಾಡು ಸಾಧಿಸಲು ಸಾಧ್ಯನಾ ಅಂತ. ನಿಜವಾಗಿ ಗೌರ್ಮೆಂಟಿಂದ ಕಾಪಾಡ್ತಾ ಇದೆ, ಹ್ಮ್ ಆದರೆ ನಮ್ಮ ಜನರು ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಕೊಟ್ಟದನ್ನು ಇವರು ಕೊಡೋದಿಲ್ಲ, ಅವರು ಕೊಟ್ಟದನ್ನು ಅರ್ಧ ತಾವು ಇಟ್ಕೊಳ್ತಾರೆ. ಹಾಗಾದರೆ ಇದಕ್ಕೆ ಯಾರಲ್ಲಿ ಹೇಳೋದು, ಯಾರಲ್ಲಿ ಹೇಳಿದ್ರು ಪ್ರಯೋಜನ ಇಲ್ಲ. ನಾನು ಬ್ಯಾಂಕಿನಿಂದ ಬರುತ್ತಾಗ ಆ ಬ್ಯಾಂಕಿನಿಂದ ಬರುವಾಗ ನಾವು ಅದನ್ನು ಹೀಗೆ ಹೇಳಿದಲ್ಲ ನೀವು ಸರಿ ಮಾಡಿ. ಅಂತ ನಾನು ಸುಮ್ಮನೆ ಇಟ್ಟಿದ್ದೆ. ಅದನ್ನ ಅಲ್ಲಿ ಕಟ್ ಮಾಡ್ತೇನೆ ನಾನು. ಹಾ. ಆದ್ದರಿಂದ ಕೇಳಿ ಅದನ್ನ ಮತ್ತೆ ಬಿಡಿ. ಮೇನ್ ಡಿಸ್ಟರ್ಬ್ ಇವ್ರು ಹೇಳೋದೀಗ ಇದು ಅಲ್ಲ, ಇದು ಇವಾಗಿನ ಯುವಕರು ಯಕ್ಷಗಾನಕ್ಕೆ ಬರುವುದು ಅಂದ್ರೆ ಅದರಿಂದನೇ ಜೀವನ ಮಾಡೋದು. ಅವ್ರು ಊಟ ಇವತ್ತಿನ ಯಕ್ಷಗಾನಕ್ಕೆ ಬಂದ್ರೆ ಹುಡುಗರಿಗೆ ಜೀವನ ಮಾಡೋದು ಸಾಧ್ಯನಾ? ಯಕ್ಷಗಾನ ಬರುವವರಿಗೆ ಜೀವನ, ಅವ್ರ ಹೆಂಡತಿ ಮಕ್ಕಳು ಸಾತ್ಕೊಂಡು ಹೊಟ್ಟೆಪಾಡು ಸಾಗುತ್ತಾ ಇವಾಗ ಯಕ್ಷಗಾನ ಬರುವವರಿಗೆ? ನಿಮ್ಮ ಕಾಲಕ್ಕಿಂತ ಇವಾಗ ಪರವಾಗಿಲ್ವಾ ಅಂತ ಕೇಳೋದು. ಸಾಧ್ಯ ಇಲ್ಲ. ಹಾ ಅದರಿಂದ ಜೀವನ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಅಲ್ಪ ಸ್ವಲ್ಪ ಆಗ್ತದೆ. ದೊಡ್ಡ ಸಂಸಾರ ಇದ್ದರೆ ಆ ಸಂಸಾರದ ಜೀವನ ಮಾಡಿಕೊಳ್ಳೋದು ಭಾಳ ಕಷ್ಟ. ಆದ್ದರಿಂದ 4 ಬಾಯಿ 8 ಬಾಯಿಗಳಿದ್ದು ಜನರಿದ್ದರೂ ಮಾತ್ರ ಸಾಕು ಆ ಮನೆಯನ್ನು ನಾವು ಸುಧಾರಿಸಿಕೊಳ್ಬೋದು. ಅಲ್ಲದೆ ಇದ್ದರೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಯಕ್ಷಗಾನದಲ್ಲಿ ನಾವು ಗದ್ದೆ ಬೇಸಾಯ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೂ ನಮ್ಮದು ಬೇಸಾಯ ಉಂಟು. ಎಲ್ಲರೂ ಬೇಸಾಯ ಮಾಡ್ಬೋದು. ಬಯಲನ್ನು ಹೊಡಕೆಡಿದ್ರು ನಾವು ಹೊಡಕೆಡಲಿಲ್ಲ. ಅದನ್ನು ನಾವು ಇಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಅದನ್ನು ಉಜ್ವಲ ಮಾಡ್ತಾ ಇದ್ದೇವೆ. ಆದ್ದರಿಂದ ನನ್ನ ಊಟಕ್ಕೇನು ತೊಂದರೆ ಇಲ್ಲ. ಯಕ್ಷಗಾನದ ಶಾಸ್ತ್ರೀಯತೆ, ಪಾರಂಪರಿಕ ಯಕ್ಷಗಾನ, ಸಾಂಪ್ರದಾಯಿಕ ಯಕ್ಷಗಾನದ ಗುಣಲಕ್ಷಣಗಳನ್ನು ವಿವರಿಸಿ. ಯಕ್ಷಗಾನದ ಶಾಸ್ತ್ರೀಯತೆ, ಪಾರಂಪರಿಕ ಯಕ್ಷಗಾನ, ಸಂಪ್ರದಾಯ ಯಕ್ಷಗಾನ, ಇವುಗಳ ಗುಣಲಕ್ಷಣ ಏನು ಅಂತ. ಗುಣ, ಅದರ ಗುಣ ನಿಜವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಳ್ಳೆ ಗುಣವದ್ದ ಇದ್ದಂಥ ಕಲೆ ಅದು. ಆ ಕಲೆಯನ್ನು ಮುಂದೆ ಬೇರೆ ಕಲೆಯೇ ಇಲ್ಲ. ಆದ್ದರಿಂದ ಇವರ ಪಿಕ್ಚರು ಯಾವುದಿದ್ರು ಅದು ಎಲ್ಲ ದುಡ್ಡಿನ ಖರ್ಚಿನ ಹೊರತು ಮತ್ತು ಈ ಯಕ್ಷಗಾನದ ಯೋಗ್ಯತೆ ಅದಕ್ಕೆ ಯಾವುದಕ್ಕೂ ಇಲ್ಲ. ಯಕ್ಷಗಾನದ ಯೋಗ್ಯತೆ ಏನು? ಯಕ್ಷಗಾನದ ಯೋಗ್ಯತೆ ಏನು ಹಾಗಾದರೆ? ಯಕ್ಷಗಾನ ಇಂದು ನಮ್ಮ ಭೂಲೋಕದ ಒಂದು ಕಲೆಯೇ ಅಲ್ಲ ಎಂಬುದಾಗಿ ವದಂತಿ ಇದೆ. ಯಾಕೆಂದರೆ ಅದು ದೇವಲೋಕದ ದೇವಕಲೆ. ಆದ್ದರಿಂದ ಯಕ್ಷಗಾನ ರಾಕ್ಷಸಗಾನ, ಇಂದ 3-4 ಕಡೆಯವರ ಹೆಸರುಂಟು. ಯಕ್ಷಗಾನ, ಗಂಧರ್ವಗಾನ, ಇದೆಲ್ಲ ಗಾನಗಳು. ಈ ಗಾನ ಸ್ವಶಾಸ್ತ್ರೀಯವಾಗಿಯೇ ಉಂಟು. ಅದನ್ನು ಹಾಳು ಮಾಡುವುದು ನಾವು. ಆದ್ದರಿಂದ ದಯವಿಟ್ಟು ಅದನ್ನು ಹಾಳು ಮಾಡಬೇಡಿ. ಅದನ್ನು ಉನ್ನತವಾಗಿ ಅಥವಾ ಉತ್ತಮವಾಗಿ ನೀವು ಅದನ್ನು ಇಟ್ಟುಕೊಳ್ಳಿ ಹೊರತು ಅದನ್ನು ಹಾಳು ಮಾಡಬೇಡಿ. ದಯವಿಟ್ಟು ಈ ಬಗ್ಗೆ ನನ್ನ ಭಿನ್ನ ನಿಮ್ಮಲ್ಲಿ ಬೇಡಿಕೊಳ್ತೇನೆ. ಪುರಾಣೇತರ ಪ್ರಸಂಗಗಳು, ಕಾಲ್ಪನಿಕ ಪ್ರಸಂಗಗಳು, ಇವ ಸುಮ್ಮನೆ ಕಲ್ಪನೆ ಮಾಡಿಕೊಂಡು ಪ್ರಸಂಗ ಮಾಡೋದು. ಆ ಯಕ್ಷಗಾನಕ್ಕೆ ಪ್ರಶಸ್ತವೇ? ಇವಾಗ ಕಲ್ಪನೆ ಮಾಡ್ಕೊಂಡು ಒಂದು ಯಕ್ಷಗಾನ ಸ್ಟೋರಿ ಬರೀತಾರೆ, ಅದೆಲ್ಲ ಅದಕ್ಕೆ ಯಕ್ಷಗಾನಕ್ಕೆ ಪ್ರಶಸ್ತವ ಅಂತ, ಅದಕ್ಕೆ ಅನುಕೂಲನಾ ಏನು? ಸರಿ, ಅದು ಯಕ್ಷಗಾನಕ್ಕೆ ಅನುಕೂಲವಾದ್ದೆ. ಆದರೆ ಅದರ ರೂಪ ಕೆಡಿಸಬಾರದು. ಅದು ಅಂಗಗಳನ್ನು ಕೆಡಿಸಿದರೆ ಮಾತ್ರ ಹಾಳಾಗ್ತದೆ ಅದು. ಯಾಕೆಂದರೆ
ಅದಕ್ಕೆ ಕೈ ಕಾಲು ಕಣ್ಣು ಅದು ಸರಿ ಬರಬೇಕಂತ ಹೇಳುವುದು ಅದಕ್ಕೆ ಅದನ್ನೇ ವಾರ ಮಾಡಿಬಿಟ್ರೆ ಆ ನಾಟ್ಯ ಹಾಳಾಗ್ತದೆ. ಯಾವುದೇ ನಟಿಯರು ಒಂದು ಏಕತಾಳವೇ ಆಗಲಿ, ಧೀಮ್ ತದ್ ಧೀಮ್ ಧೀಮಿತ್ ಅಂತ ನಾವು ಹೇಳಿದರೆ ಅದಕ್ಕೆ ಸರಿಯಾಗಿ ಅದೇ ರೀತಿಯಲ್ಲೇ ಕುಣಿಬೇಕು. ಹೌದು, ಅದೇ ಹೆಜ್ಜೆ ಬೀಳಬೇಕು. ಅದೇ ಹೆಜ್ಜೆ ಎರಡು ಬಿದ್ದರೆ ಮಾತ್ರ ಅದಕ್ಕೆ ಆ ಶಬ್ದ ಉಂಟಾಗ್ತದೆ. ಆ ಕಾಲಿನಲ್ಲಿ ಅದೇ ಶಬ್ದ ಉಂಟಾಗಬೇಕು. ಆ ರೀತಿಯಲ್ಲಿ ಕುಣಿಯಬೇಕು. ಆದ್ದರಿಂದ ಯಕ್ಷಗಾನದ ಕಲಾವಿದರಲ್ಲಿ ನಾವು ಹೇಳಿಕೊಳ್ಳೋದು ಇಷ್ಟೇ, ಅದನ್ನು ಹಾಳು ಮಾಡಬೇಡಿ ಅಂತ. ನಿಮ್ಮ ಕಾಲದಲ್ಲಿರುವ ಪೂರ್ವರಂಗ, ಒಡ್ಡೊಲಗ ಕ್ರಮಗಳು ಈ ದಿನ ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಾಯವಾಗಿದ್ದು ಅವರಿಗೆ ಸಮಯದ ಹರಕತ್ತಾದ್ದರಿಂದ ಆ ಒಡ್ಡೊಲಗ ತೆಗೆದ್ರು ಯಾರು ಆಟ ಆಡಿದವರು. ಬೇಡ ನಿಮ್ಮ ಆಟ ಒಡ್ಡೊಲಗ ಬೇಡ, ಯಾಕೆಂದರೆ ನಮಗೆ ಕಥೆಯೇ ಮುಂದೆ ಹೋಗಲಿ, ಒಳ್ಳೇದು ಮಾಡಿ ನಮ್ಮದು ಅದನ್ನೇ ಮುಂದರಿಸಿ. ಮತ್ತು ನಿಮಗೆ ಒಡ್ಡೊಲಗೂ ಬೇಡ, ಅಲ್ಲಿ ಶ್ರೀವೇಷ ಕುಣಿಸೋದು ಬೇಡ ನೀವು ಅಂತ ಇಂಥ ಹೇಳೋರು ಇದ್ದರು. ಕೆಲವರು ಒಡ್ಡೊಲಗ ಬೇಕೇ ಬೇಕು. ಧರ್ಮಸ್ಥಳದವರು ಒಡ್ಡೊಲಗ ಮಾಡಿಯೇ ಮಾಡ್ತಾರೆ, ಮಾಡದೆ ಬಿಡೋದೇ ಇಲ್ಲ ಅವರ ಆಟ. ಆದ್ದರಿಂದ ಒಡ್ಡೊಲಗ ಪ್ರಾಮುಖ್ಯವಾದದ್ದು ಇದು ಯಕ್ಷಗಾನಕ್ಕೆ ಎಂಬುದನ್ನು ಅವರು ಖಂಡಿತ ಮಾಡಿದ್ದಾರೆ. ನಾವು ಹೇಳೋದು ಬೇಡ, ಅವರು ಮಾಡಿಬಿಟ್ಟದ್ದೇ ಇಂದು ಈಗ ನೋಡ್ತಾ ಇದ್ದೀವಿ. ಅರ್ಧರಾತ್ರಿವರೆಗೆ ಮಾತ್ರ ಯಕ್ಷಗಾನದ ಆಟ ಮಾಡ್ತಾ ಇದ್ದಾರೆ ಇಂದು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಹರಕೆ ಆಟವನ್ನೇ ಅವರು ಅರ್ಧರಾತ್ರಿಗೆ ಮುಗಿಸ್ತಾರೆ ಅಂತಾದರೆ ಅದಕ್ಕೆ ಎಷ್ಟು ಬೆಲೆ ಉಂಟು ಅಂತ ಹೇಳೋದು ನಾವು ಅದರಲ್ಲಿ ತಿಳ್ಕೊಳ್ಳೋ. ಸರಿನಾ ಅದು ಹಾಗೆ ಮಾಡೋದು ಸರಿನಾ? ಸರಿನೇ. ಯಾಕೆಂದರೆ ಎಷ್ಟೆಷ್ಟೋ ದೂರದಿಂದ ಆಟಕ್ಕೆ ಬರುವವರು ಪಾಪ ಅವರಿಗೆ ವಾಹನ ಇಲ್ಲ, ನಡ್ಕೊಂಡು ಬಂದವರು ಅಲ್ಲ ಆಟ ನೋಡಿದರು, ಮಧ್ಯದಲ್ಲಿ ನಿದ್ರೆ ಬಂತು, ಮಲ್ಕೊಂಡ್ರು, ಹಾಗೆ ಎದ್ರು. ಅರ್ಧರಾತ್ರಿಗೆ ಇವರ ಆಟಕ್ಕೆ ಮುಗಿಯುವಾಗ ಅವರಿಗೆ ನಿದ್ರೆ ಬಂದಿರ್ತದೆ, ಹಾಗಾಗಿ ತೊಂದರೆ ಆಗ್ತದೆ. ಆದ್ದರಿಂದ ಈ ಯಕ್ಷಗಾನದಲ್ಲೇ ಇಂದು ಈ ಯಕ್ಷಗಾನವನ್ನು ಅರ್ಧರಾತ್ರಿ ಕೈದು ಮಾಡುವುದು ಸರಿಯಾದುದಲ್ಲ ಎಂಬುದಾಗಿ ಅವರೊಳಗೆ ಪ್ರಶ್ನೆ ಉಂಟು. ಆ ಪ್ರಶ್ನೆ ಉತ್ತರಿಸಲಿಲ್ಲ, ಅದು ಹಾಗೆ ಉಂಟು. ಆದ್ದರಿಂದ ಆ ಬಗ್ಗೆ ನಾವು ಏನು ಚರ್ಚೆ ಮಾಡುವುದಕ್ಕೆ ಆಸ್ಪದರಲ್ಲ. ಈಗ ಯಕ್ಷಗಾನ ಮಾಡುವಾಗ ಉದ್ದುದ್ದ ಪದ ಹಾಡ್ಕೊಂಡು ಕಲಾವಿದರನ್ನ ಕುಣಿಸಿ ಸುಸ್ತು ಮಾಡಾಕ್ತಾರೆ, ಅದು ಸರಿನಾ? ಸರಿಯಲ್ಲ. ಯಾಕೆಂದ್ರೆ ಆದರೆ ಅಲ್ಲಿ ರಾತ್ರಿ ನೋಡ್ಕೊಳ್ಬೇಕು. ಗಂಟೆ ನೋಡಿದ ಪ್ರಕಾರವಾಗಿ ಅಷ್ಟು ಗಂಟೆವರೆಗೆ ಅವರ ಆಟ ನಡಿಬೇಕು. ಅಷ್ಟು ಒಳಗೆ ಮುಗಿದ್ಬಿಟ್ರೆ ಅವರಿಗೆ ಮರ್ಯಾದೆ ಹೋಗ್ತದಲ್ಲ. ಹಾಗಾಗಿ ಅಷ್ಟು ಉದ್ದ ಮಾಡ್ತಾರೆ. ಯಾಕೆ ಆ ಶ್ರೀವೇಷಕ್ಕೆ ಮತ್ತೊಂದು ಪದ್ಯ ಹೆಚ್ಚಾಗ್ತಾರೆ, ಅದಕ್ಕೆ ತಾಳವೋ ಅದನ್ನು ಹೆಚ್ಚಾಗ್ತಾ ಇರ್ತಾರೆ. ಬೇಕಾದ ಅದು ಇವಾಗ ಬೇಕಾ? ಇವಾಗ ಅಗತ್ಯ ಇದೆಯಾ ಅದು ಅಂತ? ಬೇಡ. ಆದರೆ ಇಂದು ಜನರು ಹಾಗೆ ಎಣಿಸೋದಿಲ್ಲ. ಹುಡುಗರು ಮಕ್ಕಳು ಇದ್ದಾರಲ್ಲ, ಇವರು ಬೆಳವಣಿಗೆ ಅವ್ರು ಮುಂದರಿಸಿ ಈ ಒಡ್ಡೊಲಗೆ ಮಾಡಿ ಅಂತೇಳಿ ಹೇಳುವ ರೀತಿ ಉಂಟು ಇಂದು. ಆ ಹುಡುಗರು ಮಕ್ಕಳು ಮಾತ್ರ ಆ ಕಲೆಗೆ ಬೆಲೆ ಕೊಡೋದಿಲ್ಲ. ಆದ್ದರಿಂದ ಅವ್ರ ಕೈಯಲ್ಲಿ ಮಾತ್ರ ಅದು ಹಾಳಾಗಿದೆ ಹೊರತು. ಇವಾಗ ನೀವು ಯಕ್ಷಗಾನ ಮಾಡುವಾಗ ಮತ್ತೆ ಇವಾಗ ಯಕ್ಷಗಾನ ಮಾಡ್ತಾ ಇರೋದು, ಇದು ವಿಮರ್ಶೆ ಅಗತ್ಯ ಇದೆಯಾ ಇವಾಗ?
ನೀವು ಯಕ್ಷಗಾನ ಅಲ್ಲಲ್ಲ, ಹಾಗಲ್ಲ. ಕಾಲದಲ್ಲಿ ಕಲಾ ಯಾವುದೇ ಯಕ್ಷಗಾನ ಪ್ರದರ್ಶನದ್ದು ಹಾಂ ಅದರದ್ದು ವಿಮರ್ಶೆ ಬೇಕಾ? ಅಂದ್ರೆ ಒಳ್ಳೇದಾಗಿದೆ ಕೆಟ್ಟದಾಗಿದೆ ಅದು ಹೇಳಬೇಕಾ ಹೇಳಬಾರ್ದ? ಹಾಂ ಹಾಂ ಅದನ್ನು ಅದು ಒಳ್ಳೆಯದಾಗಿದೆ ಅಥವಾ ಹಾಳಾಗಿದೆ ಅಂತ ಹೇಳುವುದನ್ನು ಅವ್ರು ಹೇಳಲಿಕ್ಕಿಲ್ಲ, ಇನ್ನು ಇನ್ನೊಬ್ಬರು ಹೇಳೋದಿಲ್ಲ. ಯಾಕೆಂದರೆ ಅದು ಮುಖಭಂಗ ಆಗ್ತದೆ. ಆದ್ದರಿಂದ ಅವರು ಹಿಂದಿನಿಂದ ಹೇಳ್ತಾ ಇರ್ತಾರೆ ಅಷ್ಟೇ ಹೊರತು ಒಂದು ಹನುಮಂತನು ಮಾಡಿದ ನೋಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆಲ್ಲ ಹೇಳ್ತಾರೆ ಹೊರತು ಕಡೆ ಎದುರಿನಿಂದ ಹೇಳೋದಿಲ್ಲ. ಯಾಕೆ ಅಲ್ಲ, ಅದೇ ಎದುರಿನಿಂದ ಅದನ್ನು ಹೇಳಿದ್ರೆ ಒಳ್ಳೇದದು ಯಕ್ಷಗಾನಕ್ಕೆ ಹೇಗೆ ಅಂತ. ನಿಜವಾಗಿ ಎದುರಿನಿಂದ ಹೇಳುವವರು ನನ್ನಂಥ ಧೈರ್ಯದವರು. ಏನಂದರೆ ಆ ಕಲೆಯ ವಿಷಯ ಗೊತ್ತಿದ್ದ ಮಾತ್ರ ನಾನು ಅದನ್ನು ವ್ಯಾಖ್ಯಾನ ಮಾಡ್ಬೋದು ಹೊರತು ಅದಲ್ಲದೆ ಇದ್ರೆ ನನಗೆ ಆ ಸುದ್ದಿ ಅಗತ್ಯ ಇಲ್ಲ. ಯಾಕೆಂದರೆ ಅದನ್ನು ವಿವರಿಸುವ ಯೋಗ್ಯತೆ ನನಗಿಲ್ಲ. ಇದು ಈಗ ಯಕ್ಷಗಾನ ಮಾಡುವಾಗ ಬ್ಯಾಂಡು ಪಟಾಕಿ ಹೊಡೋದು ಈ ಆಡಂಬರ ಎಲ್ಲ ಇದೆಯಲ್ಲ ಬೇಕಾದು? ಅದು ಬೇಡ, ಎಲ್ಲ ಪ್ರಸಂಗಕ್ಕೂ ಬೇಡ. ಅದು ಈ ದೇವಿ ಮಹಾತ್ಮೆಗೆ ಮಾತ್ರ ಆ ರಾಕ್ಷಸರಿಗಳೆಲ್ಲ ತಿರುಗಾಟ ಅವರು ಸುತ್ತಾಟ ಹೋಗುವಾಗ ಮಾತ್ರ ಅದನ್ನು ಸೂಟ ಹಿಡ್ಕೊಂಡು ಹೋಗುವಂಥದ್ದು ಹೊರತು ಮತ್ತು ಯಾವಾಗಲೂ ಅದು ಬೇಡ. ಹರಕೆ ಬಯಲಾಟಗಳು ಈಗ ಹರಕೆ ಹೊತ್ಕೊಂತಾರೆ ಯಕ್ಷಗಾನ ಮಾಡಕ್ಕೆ, ಅದು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅದರಿಂದ ಯಕ್ಷಗಾನ ಅಭಿವೃದ್ಧಿ ಆಗ್ತಾ ಇದೆಯಾ? ಹಾಂ, ಉಂಟು. ಅದು ಕೆಲವು ಮೇಳಗಳಿವೆ, ಅದರ ಬಲ ಉಂಟು. ಮಾರಣಗಟ್ಟೆ, ಮಂದರ್ತಿ, ಧರ್ಮಸ್ಥಳ ಇವು ದೇವತಾ ಅನುಗ್ರಹದ ಇದ್ದಂಥ ಒಂದು ಸ್ಥಳ. ಧರ್ಮಸ್ಥಳವೂ ಹಾಗೆ. ಏನಂದರೆ ಅವರೊಂದು ಹರಕೆ ಹೇಳ್ಕೊಳ್ಳೋದು ಅಂದರೆ ನಮಗೊಂದು ಹೆಣ್ಣು ಮಗು ಹುಟ್ಟಿದರೆ ನಾನೊಂದು ಆಟ ಆಡಿಸ್ತಿದ್ದೆ ಅಂತೇಳಿ ಹೇಳ್ಕೊಂಡ್ರೆ ಅದು ಹುಟ್ಟಿದರೆ ಅದು ಮಾಡಬೇಕು. ಹಾಗೆ ಎಷ್ಟೋ ಆದದ್ದು ಉಂಟು, ಆಗ್ತಾ ಉಂಟು. ಇಂದು ಮಂದರ್ತಿದು ಉಂಟು, ಮಂದರ್ತಿಯಲ್ಲಿ ತುಂಬ ಉಂಟು. ಆದ್ದರಿಂದ ನನ್ನನ್ನೇ ಕರೆದಿದ್ದಾರೆ. ನಾನು ಹಿಂದೆ ನಿಂತವನನ್ನು ಸೌಖ್ಯ ಇಲ್ಲದಿದ್ದೆ, ನಾನು ಆ ಮೇಳ ಬಿಟ್ಟಿದ್ದೇನೆ. ನಾನು ಬಿಟ್ಟು ಅಲ್ಲಿ ಹೋದಾಗ ನಾನು ದೇವಸ್ಥಾನದ ಎದುರುಗಡೆ ನಿಂತುಕೊಂಡಿರುವಾಗ ಇಲ್ಲಿ ದರ್ಶನ ಆಗಿದೆ. ಆ ದರ್ಶನದ ದೈವ ನನ್ನನ್ನು ಕರೀತು. ಹೋದಾಗ ಹೇಳಿದ್ದು, ನೀನು ಮೇಳಕ್ಕೆ ಹೋಗ್ತೀಯಲ್ಲ, ನೀನು ನಮ್ಮ ಮೇಳಕ್ಕೆ ಬರಬೇಕು, ನೀನು ನಮ್ಮಲ್ಲೇ ಇರಬೇಕು, ನಿನಗೆ ನಾವು ಉತ್ತಮವಾದಂಥ ಆಶ್ರಯ ಕೊಡ್ತೇನೆ, ಕಾಪಾಡ್ತೇನೆ ಅಂತ ಹೇಳಿದ್ದು. ಆವಾಗ ನಾನು ಹೇಳಿದೆ, ನನಗೆ ಸೌಖ್ಯ ಇಲ್ಲ, ಆದ್ದರಿಂದ ನಾನು ಬರುವುದಿಲ್ಲ. ಅದು ಬೇಡ, ಹೆದರಬೇಡ, ನೀನು ಏನೋ ಒಂದು ಔಷಧಿ ಮಾಡು, ನಾನು ಗುಣ ಮಾಡಿಸ್ತೇನೆ ಬಿಡು ಅಂತೇಳಿ ಹೇಳಿ ಪ್ರಸಾದ ಕೊಟ್ಟಿದ್ದೆ. ಆವಾಗ ಅದೇ ಪ್ರಸಾದ ತಗೊಂಡು ಬಂದಿದ್ದೆ. ಅದೇ 54 ದಿವಸದಲ್ಲೇ ನನಗೆ ಕಣ್ಣಿನ ದೃಷ್ಟಿ ಅಂತ ಹೇಳೋದು ಸರಿಯಾಗಿದ್ದು. ಆದ್ದರಿಂದ ಮಂದರ್ತಿಯಲ್ಲಿ ಮಹತ್ವವಾದಂಥ ಯೋಗ್ಯತೆ ಉಂಟು ಅಂತ ಹೇಳೋದನ್ನು ನಾನು ಅನುಭವಿಸಿದ್ದೀನಿ. ನೀವು ನಿಮ್ಮ ತಿರುಗಾಟದಲ್ಲಿ ಯಾವ ಮೇಳದಲ್ಲಿ ಯಕ್ಷಗಾನ ಮಾಡಿದ್ದೀರಿ? ನಾನು ಮಾಡಿದ ವೇಷ ಅಂದರೆ ಯಾವ್ಯಾವ ಮೇಳದಲ್ಲಿ? ಮೇಳ ಅಂದರೆ ಒಂದು ಮಾರಣಕಟ್ಟೆ ಬಿಟ್ಟು, ಮಾರಣಕಟ್ಟೆಯಲ್ಲಿ 10-12 ವರ್ಷ ಇದ್ದೇನೆ. ಅದನ್ನು ಬಿಟ್ಟ ನಂತರ ಅಲ್ಲಿ ನನಗೆ ಸಂಬಳ ಕೊಡ್ತಾ ಇರಲಿಲ್ಲ. 50-100 ರೂಪಾಯಿ ಕೊಡ್ತಾಯಿದ್ರು.
ಇದೆಂಥದ್ದು ಇದಕ್ಕೆ ಬೆಲೆ ಇಲ್ಲ ಅಂತೇಳಿ ನಾನು ಮೇಳ ಬಿಟ್ಟೆ. ನಾನು ಮರವಂತ ನರಸಿಂಹದಾಸರು ಅಂತ ಭಾಗವತರು ಇಬ್ಬರು ನಾವು ಮೇಳ ಬಿಟ್ಟು ನಾವು ತೆಂಕಿನ ಮೇಳಕ್ಕೆ ಹೋಯ್ತು. ಯಾವುದು? ತೆಂಕಿನ ಮೇಳದಿಂದ ಕುಂಡ ಮೇಳಕ್ಕೆ ಹೋಯ್ತು. ಕುಂಡ ಮೇಳದಲ್ಲಿ ಕೊರಗಸೆಟ್ರು ಅಂತೇಳಿ ಅವರು ದೊಡ್ಡ ಒಂದು ವ್ಯಕ್ತಿ. ಅವರು ಆ ಯಕ್ಷಗಾನದ ದೊಡ್ಡ ಒಂದು ವ್ಯಕ್ತಿ. ಅವರು ನಮ್ಮನ್ನು ತಗೊಂಡೋಗಿ ನಮಗೆ ಬೇಕಾದ ಹಾಗೆ ಸವಲತ್ತು ಮಾಡಿ 2 ವರ್ಷ ನಾವು ಅಲ್ಲೇ ಇದ್ದೇವೆ. ಕಡೆಗೆ ಅದು ಬೇಡ ಅಂತೇಳಿ ಕಂಡಿದ್ದು ನಮಗೆ. ಯಾಕೆಂದರೆ ಆ ನಾಟ್ಯವೋ ಅಥವಾ ಆ ಮಾತು ಇತ್ಯಾದಿಗಳೆಲ್ಲ ನಮಗೆ ಅದು ಬೇಡ ಅನಿಸಿತು. ಯಾಕೆಂದರೆ ಅದು ಅವರು ಹೆಕ್ಕಿ ಆಡುವ ಮಾತು. ಅವರಿಗೆ ಕನ್ನಡ ಸರಿ ಬರೋದಿಲ್ಲ, ಅವರ ಭಾಷೆ ಕನ್ನಡ ಅಲ್ಲ. ಆದ್ದರಿಂದ ಅವರಿಗೆ ಕನ್ನಡ ಬಹಳ ಕಷ್ಟ ಇತ್ತು. ನಾವು ಅವ್ರ ಹತ್ರ ವಾದ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆದರೂ ನಾನು ಅಲ್ಲಿ ಒಳ್ಳೆ ಕೀರ್ತಿ ಗಳಿಸಿದ್ದೇನೆ. ಹಿಡಿದು ಆ ಮೇಳದಿಂದ ತಗೊಂಡು ಹೋದರು ನನ್ನನ್ನು ಮತ್ತೊಂದು ಮೇಳಕ್ಕೆ, ಸುರತ್ಕಲ್ ಮೇಳಕ್ಕೆ ನನ್ನನ್ನು ಕದ್ಕೊಂಡು ಹೋದರು. ಕದ್ಕೊಂಡು ಹೋದಂದರೆ ನಾನು ಯಾರ ಹತ್ರ ಸಂಚಕಾರ ತಗೊಳ್ಳೋದಿಲ್ಲ. ಮೇಳ ಬಿಡುವಾಗ ಆ ಮೇಳದಲ್ಲಿ ಮತ್ತೆ ಅಡ್ವಾನ್ಸ್ ಹಣ ತಗೊಳ್ಳೋದಿಲ್ಲ ನಾನು. ಅಲ್ಲಿ ತಗೊಳ್ಳದಿದ್ದ ಕಾರಣ ಅಲ್ಲಿಗೆ ನನ್ನ ಬಳಿಕೆ ನಮ್ಮ ಮನೆಗೆ ಕಾರ್ ಬಂದು ನನ್ನನ್ನು ಮಾತಾಡಿ ಹೋದರು. 2ನೇ ಹೊದ್ದು ನಾನು ಸುರತ್ಕಲ್ ಮೇಳಕ್ಕೆ ಹೋದೆ. ಸುರತ್ಕಲ್ ಮೇಳದಲ್ಲಿ 2 ವರ್ಷ ಇದ್ದೆ. ಸುರತ್ಕಲ್ ಮೇಳದ 2 ವರ್ಷದಿಂದ ನನ್ನನ್ನು ಧರ್ಮಸ್ಥಳ ಮೇಳಕ್ಕೆ ಕೊಂಡೋದರು. ಧರ್ಮಸ್ಥಳ ಮೇಳದಿಂದ ಕರ್ಕೊಂಡು ಹೋದರು. ಅವರಿಗೂ ಆ ಶೆಟ್ಟರಿಗೂ ದೊಡ್ಡ ವ್ಯಾಜ್ಯ ಹಿಡಿದಾಗ ಕಾಲದಲ್ಲಿ ನನ್ನನ್ನು ತಪ್ಪಿಸಿಬಿಟ್ರು. ಅವರು ತಪ್ಪಿಸಿ ತಗೊಂಡು ಹೋದರು ಮುಂದರ್ತಿಗೆ. ಅದು ಮುಂದರ್ತಿ ಅಲ್ಲ, ಯಾವ್ದು ಹೇಳಿದ್ದು ನಾನು? ಸುರತ್ಕಲ್. ಹೌದು, ಸುರತ್ಕಲ್ ಮೇಳಕ್ಕೆ ನನ್ನನ್ನು ತಗೊಂಡು ಹೋದ್ರು. ಸುರತ್ಕಲ್ ಆದ್ಮೇಲೆ ಧರ್ಮಸ್ಥಳ ಹೇಳಿದ್ರಿ. ಸುರತ್ಕಲ್ಲಿನಿಂದ ಧರ್ಮಸ್ಥಳಕ್ಕೆ ತಗೊಂಡು ಹೋದ್ರು. ಧರ್ಮಸ್ಥಳದಿಂದ ಮತ್ತೆ? ಹೌದು, ಧರ್ಮಸ್ಥಳಕ್ಕೂ ನನ್ನನ್ನು ಕದ್ಕೊಂಡೇ ಹೋದದ್ದು. ಅಲ್ಲಿಂದ ನಂತರ? ಹೌದು, ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋದೆ. ಧರ್ಮಸ್ಥಳದಲ್ಲಿ 2 ವರ್ಷ ಇದ್ದೆ. 2 ವರ್ಷ ನನ್ನನ್ನು ಕಾವಂದ್ರು ದೊಡ್ಡ ಕಾವಂದ್ರು ಸಾಯುವಲ್ಲ ಸತ್ತೋದ್ರು. 15 ವರ್ಷ ನಾನು ಆ ಮೇಳ ಬಿಡಬೇಕಾಯ್ತು. ಯಾಕೆಂದರೆ ಅವರೇ ಹೇಳಿದ್ದು, ನೋಡು ನಾನು 20ವರೆಗೆ ನೀನು ಧರ್ಮಸ್ಥಳ ಮೇಳದಲ್ಲಿ ಇರಬೇಕು. ಯಾಕೆಂದರೆ ನಿನ್ನ ಮೇಲಷ್ಟು ಪ್ರೀತಿ ಆಗಿದೆ ನನಗೆ. ನಿನ್ನ ಒಂದು ರೂಪರೇಖೆ ಅಂತ ಹೇಳುವ ಒಂದು ವೇಷ ನಾನು 3 ಸಾರಿ ನೋಡಿದ್ದೇನೆ. ಅಷ್ಟು ಚೆನ್ನಾಗಿ ಇತ್ತು, ಅಷ್ಟು ಒಳ್ಳೆಯದಾಗಿ ಮಾಡಿದಂಥ ನೀನು ನನಗೆ ಇಂದು ನೋಡಿದರೆ ನಿಜವಾಗಿ ನೀವೊಬ್ಬ ಯುಗ ಪುರುಷನೇ ಆಗಿ ಕಾಣ್ತಿ. ಆದ್ದರಿಂದ ನೀನು ನಮ್ಮ ಮೇಳದಲ್ಲಿ ಇರಬೇಕು ಅಂತೇಳಿ. ಅಲ್ಲಿಂದ ನಂತರ ಎಲ್ಲಿಗೆ ಹೋದ್ರಿ? ಅದೇ ಧರ್ಮಸ್ಥಳದ ಮೇಳದ ಆದ್ಮೇಲೆ ಬೇರೆ ಎಲ್ಲಿ ಹೋದ್ರಿ? ಆ ಮೇಳದಿಂದ ಮಂದಾರ್ತಿಗ? ಒಟ್ಟು ಯಕ್ಷಗಾನದಲ್ಲಿ ಇದು ಸಾಲಿಗ್ರಾಮ ಮೇಳದಲ್ಲಿ ಹೋದೆ. ಆವಾಗ ಆ ಭಾಗವತರು ಇದ್ದರು. ಅವರು ತೀರಿ ಹೋದ್ದು ಅದೇ ವರ್ಷ ಅವರು ತೀರಿ ಹೋದರು. ಭಾಗವತರು ಅವ್ರ ಹೆಸರಂತ ಕಾಳಿಂಗನವರು. ಆ ದೊಡ್ಡ ಭಾಗವತರು ಅದೇ ಕಾಳಿಂಗನವರು ಹೇಳಿ. ಕಾಳಿಂಗನೌಡ್ರಾ? ಕಾಳಿಂಗನೌಡ್ರಾ? ಕಾಳಿಂಗನೌಡ್ರಲ್ಲ, ಹಿಂದೆ ಇರುವುದು. ಹೌದು, ಅವರು ದೊಡ್ಡ ಭಾಗವತರು. ನಾರಾಯಣ ಬೊಪ್ಪು ಅವರು ಅಲ್ಲಿ ಕಾಳಿಂಗನೌಡ್ರ ಅಲ್ಲಿ ನಾರಾಯಣ ಬೊಪ್ಪು. ಗಾಳಿನಾಡಿ ಒಂದು ಇದ್ದ ಮೇಳಕ್ಕೆ ಹೋದ ನಾನು. ಅದಕ್ಕೂ ಮುಂಚೆ ಭಾಗವತರು ಇದ್ರಂದ್ರಲ್ಲ, ಒಳ್ಳೆ ಭಾಗವತರು. ಯಾರು? ನಾರಾಯಣ ಬೊಪ್ಪುರ? ಯಾರು ಅದು? ಮತ್ತೊಬ್ಬರು ತೆಂಕಿನವರು, ಅವರು ಅಗರೆ ಭಾಗವತರು ಅಂತ, ಅವರ ಜೊತೆಯಲ್ಲಿ ಇದ್ದು. ಮತ್ತೊಂದು ಭಾಗವತರು ಇದ್ರು. ಅವರು
ಸಾಲಿಗ್ರಾಮ ಆದ್ಮೇಲೆ, ಹಾಂ ಸಾಲಿಗ್ರಾಮ ಮೇಳ ಬಿಟ್ಟ ಮೇಲೆ ಬೇರೆ ಯಾವ ಮೇಳಕ್ಕೆ ಹೋಗಿದ್ರಿ? ಮೇಳ ಬಿಟ್ಟ ಮೇಲೆ ನಾನು ಅದಕ್ಕೆ ಹೋದ್ದು, ಯಾವುದು ಈಗ ಹೇಳಿದ್ನಲ್ಲ ಸಾಲಿಗ್ರಾಮ. ಮಂದಾರ್ತಿ. ಹಾಂ ಬಡಗುತಿಟ್ಟಿನ ಮೇಳ ಮಂದಾರ್ತಿಯಾ? ಯಾವ್ದು ಹೋಗಿರಿ? ಹೌದು, ಅದಕ್ಕೆ ಹೋದ್ದು. ಈ ಲಾಸ್ಟ್ ಮೇಳ ಅಂತ ಹೇಳೋದು ಅಲ್ಲಿಂದ ನನಗೆ ಇವರು ಶಿವರಾಮಗಿರಿಯ ಕಾರಂತರು ಪತ್ರ ಬರೆದರು, ಏನು ನಾರಾಯಣ ನೀನು ನಮ್ಮ ಗ್ರೂಪಿಗೆ ಬರಬೇಕು, ನನಗೆ ನಾವು ಅಮೇರಿಕಕ್ಕೆ ಹೋಗಬೇಕು, ಆದ್ದರಿಂದ ನನಗೆ ಸೊಟ್ಟಿಗೆ 18 ಜನ ಬೇಕಾಗಿದೆ, ಅದರಲ್ಲಿ ನಿನ್ನನ್ನು ಆಯ್ಕೆ ಮಾಡಿದ್ದೇವೆ, ನೀನು ಬರಬೇಕು. ನನಗೆ ಸೌಖ್ಯ ಇಲ್ಲ ಸ್ವಾಮಿ. ಅದಕ್ಕೆ ಒಳ್ಳೆಯ ಡಾಕ್ಟ್ರಲ್ಲಿ ಕಳಿಸಿಕೊಟ್ಟರು, ನನ್ನನ್ನು ಗುಣ ಮಾಡಿಬಿಟ್ರು. ಯಾವುದು ಕಾಯಿಲೆಯನ್ನು ಗುಣ ಮಾಡಿ ನನ್ನನ್ನು ಯಕ್ಷಗಾನಕ್ಕೆ ಅವರು ತಗೊಂಡ್ರು. ಯಾವುದು ಈ ತಿರುಗಾಟಕ್ಕೆ ಹೊರಗಡೆ ಅಮೇರಿಕಾ, ರಷ್ಯಾ, ಇಟಲಿಯ ಈ 3 ಗ್ರಾಮಗಳು ಹೋಗಿ ಬರುವುದು. ಇವಾಗ ಯಕ್ಷಗಾನದಲ್ಲಿ ಹಾಂ, ಒಳ್ಳೆ ಕಲಾವಿದರು ಇದ್ದಾರಾ? ಇವಾಗ ಯಕ್ಷಗಾನ ಮಾಡುವವರು ಒಳ್ಳೆ ಕಲಾವಿದರು ಇದ್ದಾರಾ ಇವಾಗಲೂ? ಹಾಂ. ಈಗ ವೇಷಧಾರಿಗಳು, ಒಳ್ಳೆ ವೇಷಧಾರಿಗಳು ಇದ್ದಾರೆ ಇವಾಗ? ಈಗ ನಾವು ಆಡಿಸ್ಲಿಕ್ಕೆ ಹೋದರೆ ಇಲ್ಲ, ಒಂದು ಕಾಣೋದಿಲ್ಲ. ಇನ್ನು ಅದರಲ್ಲೇ ಹುಡುಕಿದರೆ ಒಂದು 3-4 ಹುಡುಕಬಹುದು. ಅದು ಯಾವುದಾಗುತ್ತೆ ಅಂತೇಳಿ ನಾವು ನೋಡಬೇಕು. ಇನ್ನೂ ಅದಕ್ಕೆ ಭವಿಷ್ಯತ್ತು ಉಂಟು. ಆದ್ದರಿಂದ ನಾವು ಸ್ವಲ್ಪ ಸಮಯ ನೋಡಬೇಕು. ಅಲ್ಲಿವರೆಗೆ ನಾವು ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನ ಹಾಂ, ಉಳಿಸಿ ಬೆಳೆಸಬೇಕಾದವರು ಯಾರು? ಯಕ್ಷಗಾನ ಉಳಿಸಬೇಕಾದದ್ದೇ ಈ ಮುದುಕರಿದ್ದಾರಲ್ಲ, ಈ ಮುದುಕರು ಹೆಚ್ಚಾಗಿ ಯಕ್ಷಗಾನವನ್ನು ಪರಂಪರೆಯನ್ನು ಅವರು ಮರೆಯುವುದಿಲ್ಲ, ಅವರಿಗೆ ಆ ನೆನಪು ಹೋಗುವುದಿಲ್ಲ. ಆದ್ದರಿಂದ ಆ ಮುದುಕರಲ್ಲಿ ಮಾತ್ರ ಆ ಕಲೆ ಉಳಿತದೆ. ಇಂದು ಲೋಕದಲ್ಲಿಯೂ ಹಾಗೆ. ಏನಂದರೆ ನಮ್ಮ ಮನೆಯಲ್ಲಿ ನಾನಾದರೂ ಒಟ್ಟಿಗೆ ನಾನು ಸಾಯುವಲ್ಲಿವರೆಗೆ ನನಗೆ ಮದುವೆ ಆಗಲಿಕ್ಕಿಲ್ಲ. ಆದರೆ ನನ್ನಂತ ನನ್ನ ಮಕ್ಕಳಿಗೆ ಕಲೀಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮಗನಿಗೆ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಅದನ್ನು ಅಲ್ಲಿಗೆ ಬಿಟ್ಟಿದ್ದೇವೆ. ಯಕ್ಷಗಾನ ಇವಾಗ ಹಾಂ, ನಿಮ್ಮ ಕಾಲದಲ್ಲಿ ಇರುವಾಗೆ ಇದೆಯಾ, ಹಾಳಾಗಿದೆಯಾ, ಚೆನ್ನಾಗಿದೆಯಾ ಇವಾಗ? ಇವಾಗ ಅದು ಹಾಳಾಗಿದೆ ಅಂದರೆ ಒಬ್ಬ ಭಾಗವತನಿಗೆ ಒಂದು ರಾಗ ಗೊತ್ತಿಲ್ಲ. ನಾನೀಗ ಅವ್ರ ಎದುರುಗಡೆ ಹೇಳ್ತೇನೆ, ಯಾಕೆಂದರೆ ರಾಗ ಜ್ಞಾನವೇ ಇಲ್ಲ ಅವರಿಗೆ. ಅವರು ಅಭ್ಯಾಸ ಮಾಡಲಿಕ್ಕೆ ಭಾಗವತರೇ ಇಲ್ಲ. ಯಾವ ಭಾಗವತರಿದ್ದರು? ಅವರು ಭಾಗವತರಾಗುವಾಗ ಬೇರೆ ಒಳ್ಳೆ ಭಾಗವತರು ಇಲ್ಲ, ಯಾರೊಬ್ಬರೂ ಇಲ್ಲ. ಹಾಗಾಗಿ ಇವರು ಭಾಗವತರು ಆದದ್ದು. ಈ ಭಾಗವತರು ಈಗ ಹೇಳಿಕೊಡುವವರಿಲ್ಲ. ಆದ್ದರಿಂದ ಇವರದ್ದೇ ಭಾಗವತಿಗೆ ಆಗಿದೆ. ಆದ್ದರಿಂದ ಅವರು ನನ್ನ ಕಂಡುಕೊಳ್ಳೆ ನಾನು ಎದುರುಗಡೆ ಹೋಗಿ ಕೂತ್ಕೊಂಡ್ರೆ ಆಟ ನೋಡಲಿಕ್ಕೆ ಎದುರುಗಡೆ ಹೋಗಿ ಕೂತ್ಕೊಂಡ್ರೆ ಅವರಿಗೆಲ್ಲ ಬೇಜಿಗೆ ನಾಚಿಕೆ ಆಗ್ತದೆ. ಈಗ ಈಗ ನೋಡಿ, ಈಗ ನೀವು ಮೇಳದಲ್ಲಿಲ್ಲ, ಯಾವುದೇ ವೇಷ ಮಾಡ್ತಾ ಇಲ್ಲ, ನಿಮಗೆ ಏನು ಅನಿಸ್ತದೆ? ನಾನು ಮೇಳದಲ್ಲಿ ಇಲ್ಲದೆ ಇದ್ದರೂ ನನ್ನ ಬಗ್ಗೆ ತುಂಬ ಎಲ್ಲವರಿಗೂ ಹೆದರಿಕೆ ಉಂಟು. ಯಾಕೆಂದರೆ ನಾರಾಯಣ ಬಂದಿರೋ ಸ್ವಲ್ಪ ಜಾಗ್ರತೆ ಮಾರೆ, ಚಂಡಮಾರುತ ಎಲ್ಲ ಶ್ರುತಿ ಸರಿ ಇರಲಿ. ಈಗ ನಾನು ಶ್ರುತಿ ಬಿಟ್ಟರೆ ನಾನು ಬಿಡೋದಿಲ್ಲ. ಆದ್ದರಿಂದ ಈ ಶ್ರುತಿ ಭಿನ್ನ ಆದದ್ದು ಗೊತ್ತಾಗ್ತದೆ ನನಗೆ, ಎಲ್ಲ ಗೊತ್ತಾಗ್ತದೆ. ಆದ್ದರಿಂದ ಎಲ್ಲ ನಾನು ಪಾಠ ಮಾಡಿದ್ದೇನೆ. ಇದಕ್ಕೆ ತುಂಬ ನಾನು ಕಷ್ಟಪಟ್ಟಿದ್ದೇನೆ. ಆದ್ದರಿಂದ ನಾನು ಯಕ್ಷಗಾನವನ್ನು ಹೊಗಳುವಂಥದ್ದು ಕಾರಣ ಆಗುತ್ತೆ. ಇಷ್ಟು ಹೊತ್ತು ಯಕ್ಷಗಾನದ ಬಗ್ಗೆ ನೀವು ತುಂಬ ಒಳ್ಳೆಯ ಮಾಹಿತಿ ಕೊಟ್ರಿ.
ಯಕ್ಷಗಾನದ ಬಗ್ಗೆ ತುಂಬ ಒಳ್ಳೆಯ ಮಾಹಿತಿ ಕೊಟ್ರಿ. ಹೌದು. ನಿಮಗೆ ಹೌದು. ಎಲ್ಲ ಯಕ್ಷಗಾನ ಅಭಿಮಾನಿಗಳ ಪರವಾಗಿ ನಿಮಗೆ ಹೌದು. ನಮಸ್ಕಾರ. ಹ್ಮ್. ನಮಸ್ಕಾರ ಅಂತ. ನಮಸ್ಕಾರ ಅಂದ್ರು. ಆಮೇಲೆ ನಿಮಗೆ ಹಾ ಇಷ್ಟೊಳಗೆ ಒಳ್ಳೆ ಅಭಿಪ್ರಾಯ ಕೊಟ್ರಿ, ನಿಮ್ಮ ತಿಳಿದ ಹೇಳಿದಿರಿ, ನಿಮಗೆ ಒಂದು ನಮಸ್ಕಾರ ಅಂದ್ರು. ನಮಸ್ತೆ ನಮಸ್ತೆ. ನಿಮ್ಮಂಥವ್ರು ಇದನ್ನು ಕೊಂಡಾಡುವುದಕ್ಕೆ ಸಾಧ್ಯ ಇದ್ದದ್ದು ನಿಮ್ಮಂಥವ್ರಿಗೆ ಒಬ್ಬರಿಗೆ ಮಾತ್ರ. ಅಲ್ಲದಿದ್ರೆ ಈ ವಿಷಯದಲ್ಲಿ 4 ಮಾತಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಇದಕ್ಕೆ ಶಬ್ದ ಸಾಹಿತ್ಯವೇ ಬೇರೆ ಬೇಕು. ಇದಕ್ಕೆ ಎಲ್ಲ ಸಾಹಿತ್ಯ ಆಗೋದಿಲ್ಲ. ಈ ಯಕ್ಷಗಾನದ ಬಗ್ಗೆ ಮಾತಾಡಲಿಕ್ಕೆ ಬೇರೆ ಮಾತೇ ಬೇಕು. ಅದು ನಿಮ್ಮ ಹತ್ರ ಮಾತ್ರ ಇರೋದು. ಅಂಥದ್ದಿದ್ದಂಥ ಒಬ್ಬ ವ್ಯಕ್ತಿ ಇಲ್ಲ. ಆದ್ದರಿಂದ ದಯವಿಟ್ಟು ನಿಮಗೆ ಆಯುರಾರೋಗ್ಯ ಸೌಭಾಗ್ಯ 150 ವರ್ಷ ನಿಮಗೆ ಕೊಡಲಿ. ನಿಮಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ತಾಯಿ ಮೂಕಾಂಬಿಕೆ ಅಂತ ನಾವು ಪ್ರಾರ್ಥನೆ ಮಾಡ್ತೇನೆ. ನಮಸ್ತೆ. ಅದೇ